ಮಂಗಳೂರು ಮೂಡಬಿದ್ರೆ ರಾಷ್ಟ್ರೀಯ ಹೆದ್ದಾರಿಯ ಗಂಜಿಮಠದಲ್ಲಿ ನಿರ್ಮಾಣಗೊಂಡ ಸಂಪೂರ್ಣ ಹವಾನಿಯಂತ್ರಿತ ಸುಸಜ್ಜಿತ ಝಾರಾ ಕನ್ವೆನ್ಷನ್ ಸೆಂಟರ್ ಸಭಾಂಗಣವು ಲೋಕಾರ್ಪಣೆಗೊಂಡಿತು. ಗ್ರ್ಯಾಂಡ್ ಮುಫ್ತಿ ಕಾಂತಪುರಂ ಎಬಿ ಅಬೂಬಕರ್ ಮುಸ್ಲಿಯಾರ್ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಕಾಸಿ ತ್ವಾಕ ಅಹಮದ್ ಮುಸ್ಲಿಯಾರ್ ಅವರು ದುವಾ ನೆರವೇರಿಸಿದ್ರು. ಬಳಿಕ ರಿಬ್ಬನ್ ಕತ್ತರಿಸಿ ನೂತನ ಸಭಾಂಗಣವನ್ನು ಉದ್ಘಾಟಿಸಿದ್ರು. ಸಭಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಕಾಂತಪುರಂ ಎಬಿ ಅಬೂಬಕರ್ ಮುಸ್ಲಿಯಾರ್ ಅವರು, ಉದ್ಯಮಿ ಜಕಾರಿಯಾ ಜೋಕಟಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ಜನನಿಬಿಡ ಪ್ರದೇಶದಲ್ಲಿ ಈ ಸಭಾಂಗಣವನ್ನ ನಿರ್ಮಿಸಿದ್ದಾರೆ. ಇನ್ನು ಸರ್ವರು ಸದುಪಯೋಗವನ್ನ ಪಡಿಸಿಕೊಳ್ಳಿ ಎಂದು ಹೇಳಿದರು. അല്ലാഹു സുബ്ഹാനഹു വ തആല അദ്ദേഹത്തിനും അദ്ദേഹത്തിന്റെ കുടുംബത്തിനും ബന്ധപ്പെട്ട എല്ലാവർക്കും ഇതുകൊണ്ട് ഗുണം സിദ്ധിക്കാൻ തൗഫീഖ് ചെയ്യുമാറാകട്ടെ. ഇവിടെ ആലിമീങ്ങളും സയ്യിദന്മാരും അതുപോലെ മന്ത്രിമാരും MLA-മാർ മറ്റ് രാഷ്ട്രീയ നേതാക്കൾ പ്രവർത്തകർ SYS-ൻ്റെയും SSF-ൻ്റെയും മറ്റ് സംഘടനകളുടെയും പ്രവർത്തകർ എല്ലാം ചേർന്നുകൊണ്ട് ഇവിടെ ഇത്രയും ആവേശത്തോടു കൂടി വന്നിട്ടുള്ളത് നമ്മുടെ ഒരു സഹോദരന്മാർക്ക് അനുഗ്രഹവും നിഅമത്തും ലഭിക്കുന്നതിൽ നമുക്ക് സന്തോഷമാണ് എന്ന കാരണം കൊണ്ടാണ്. അല്ലാഹു തആല ഈ കൺവെൻഷൻ വഴി എല്ലാവിധ ഖൈറും ബർക്കത്തും അവർക്ക് ഏറ്റിക്കൊടുക്കുമാറാകട്ടെ എന്ന് പ്രാർത്ഥിച്ചുകൊണ്ട് ഞാൻ വാക്കുകൾ അവസാനിപ്പിക്കും. ಕಾಸಿ ತ್ವಾಕ ಅಹಮದ್ ಮುಸ್ಲಿಯಾರ್ ಅವರು ಮಾತನಾಡಿ, ಜಕಾರಿಯಾ ಜೋಕಟೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಂದು ಹೊಸ ಇತಿಹಾಸವನ್ನ ಸೃಷ್ಟಿಸಿದ್ದಾರೆ. ಎಲ್ಲರಿಗೂ ಅನುಕೂಲವಾಗುವ ನಿಟ್ಟಿನಲ್ಲಿ ನಿರ್ಮಿಸಲಾದ ಈ ಸುಸಜ್ಜಿತ ಸಭಾಂಗಣವನ್ನ ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದು ಹೇಳಿದರು. ഇതുപോലുള്ള മഹത്തായ സംഭാവനകൾ സമൂഹത്തിന് നൽകാൻ അല്ലാഹു സക്കറിയ സാഹിബിനെയും അനുജനെയും കുടുംബത്തിനെയും അനുഗ്രഹിക്കട്ടെ. അവരെ കൂടെ നമ്മളെയും അതിൽ ഭാഗവാക്കാവുമാറാകട്ടെ. മാഷാ അല്ലാഹ്. ഞാൻ ദീർഘിപ്പിക്കുന്നില്ല. അല്ലാഹു സുബ്ഹാനഹു വ തആല നമ്മളെല്ലാം ഖൈറിലും ബർക്കത്തിലുമാക്കി തരട്ടെ. നിങ്ങളോടെല്ലാം പ്രാർത്ഥന ദുആ അപേക്ഷിച്ചുകൊണ്ട് ഞാൻ എൻ്റെ വാക്കുകൾ ഉപസംഹരിക്കുന്നു. വആഖിറു ദഅവാന അനിൽ ഹംദുലില്ലാഹി റബ്ബിൽ ആലമീൻ. അസ്സലാമു അലൈക്കും. ಅತಿಥಿಗಳಾಗಿ ಆಗಮಿಸಿದ್ದ ರಾಜ್ಯ ವಕ್ಫ್ ಬೋರ್ಡ್ನ ಅಧ್ಯಕ್ಷ ಮೌಲಾನಾ ಶಾಫಿ ಸಾದಿ ಅವರು ಸುಂದರವಾದ ಪರಿಸರದಲ್ಲಿ ಝಾರಾ ಕನ್ವೆನ್ಷನ್ ಸೆಂಟರ್ ಉದ್ಘಾಟನೆಗೊಂಡಿದೆ. ಇದರ ಸದುಪಯೋಗವನ್ನ ಎಲ್ಲರೂ ಪಡೆದುಕೊಳ್ಳಿ ಎಂದು ಹೇಳಿದರು. ಎಲ್ಲ ಧರ್ಮೀಯ, ಎಲ್ಲ ಜಾತಿಯ, ಎಲ್ಲ ಪಕ್ಷದ ನಾಯಕರನ್ನು ಸೇರಿಸಿ ಒಂದು ಸುಂದರವಾದ ಸೌಹಾರ್ದ ತಾಣವನ್ನು ಕಟ್ಟಿ ತನ್ನ ಝಾರಾ ಎಂಬ ಈ ಒಂದು ಕನ್ವೆನ್ಷನ್ ಹಾಲ್ ಅದು ಈ ದಕ್ಷಿಣ ಕನ್ನಡ ಜಿಲ್ಲೆಗೆ ಅದೊಂದು ಸೌಹಾರ್ದತೆಯ ತಾಣವಾಗಬೇಕು ಎಂಬ ರೀತಿಯಲ್ಲಿ ಒಳ್ಳೆ ವಾತಾವರಣದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ನಿಜಕ್ಕೂ ಹಾಜಿ ಜಕರಿಯಾ ಸಾಬ್ ಹಾಗೂ ಅವರೆಲ್ಲ ಕುಟುಂಬಗಳಿಗೂ ಅವರಿಗೆ ಮಕ್ಕಳಿಗೂ ನಾನು ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿಯ ಪರವಾಗಿ ಎಲ್ಲ ವಿಧ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೇಕಾದಂತಹ ಒಂದು ಕೋಮು ಸೌಹಾರ್ದತೆಯನ್ನು ತನ್ನ ಈ ಹಾಲ್ ಉದ್ಘಾಟನೆಯೊಂದಿಗೆ ಒಂದು ಸೌಹಾರ್ದತೆಯ ಒಂದು ವಾತಾವರಣ ನಿರ್ಮಾಣ ಮಾಡಿದ್ದರಿಂದ ನಮ್ಮ ಕರಾವಳಿ ಪ್ರದೇಶಗಳಿಗೆ ಏನು ಬೇಕೋ ಅದನ್ನು ಅರಿತು ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ.
ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಝಾರಾ ಕನ್ವೆನ್ಷನ್ ಸೆಂಟರ್ನ ಅಧ್ಯಕ್ಷ ಬಿ ಜಕಾರಿಯಾ ಜೋಕಟೆ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತುಗಳನ್ನಾಡಿದರು. ಭಾಗವಹಿಸುತ್ತಿರುವ ಪತ್ರಿಕಾ ಮಾಧ್ಯಮದ ಮಿತ್ರರು, ಹಿರಿಯರು, ಕಿರಿಯರು, ಸಹೋದರ ಸಹೋದರಿಯರು, ಗೆಳೆಯರು ಮತ್ತು ಹಿತೈಷಿಗಳನ್ನು ಆಧಾರದಿಂದ ಸ್ವಾಗತಿಸುತ್ತೇನೆ. ಝಾರಾ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ನಾಳೆ ಬೆಳಿಗ್ಗೆ 10ಕ್ಕೆ ನಡೆಯಲಿರುವ ಸರ್ವಧರ್ಮ ಸೌಹಾರ್ದ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಿ ವಧುವರರನ್ನು ಹರಸಿ ಸಮಾರಂಭವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿಸುತ್ತೇನೆ. ಎಲ್ಲರಿಗೂ ಧನ್ಯವಾದ. ಆಖಿರ್ ದವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಈ ವೇಳೆ ಡಾಕ್ಟರ್ ಅಬ್ದುಲ್ ಹಕೀಂ ಅಜ್ಹಾರಿ, ಮೊಹಮ್ಮದ್ ಫಾಜಿಲ್ ರಜ್ವಿ ಕಾವಳಕಟ್ಟೆ, ಪಂಪೆ ಚರ್ಚಿನ ಧರ್ಮಗುರು ಫಾದರ್ ಆಂಟನಿ ಲೋಪೋ, ಮಾಜಿ ಸಚಿವರಾದ ಬಿ ರಮಾನಾಥ್ ರೈ, ಅಭಯಚಂದ್ರ ಚೇನ್, ಮಾಜಿ ಶಾಸಕರಾದ ಮೊಯ್ದೀನ್ ಬಾಬಾ, ಜಿಆರ್ ಲೋಪೋ, ವಿಧಾನ ಪರಿಷತ್ನ ಸದಸ್ಯರಾದ ಮಂಜುನಾಥ್ ಭಂಡಾರಿ, ಎನ್ಆರ್ಐ ಫಾರಂನ ನಿಕಟಪೂರ್ವ ಅಧ್ಯಕ್ಷ ಡಾಕ್ಟರ್ ಆರತಿ ಕೃಷ್ಣ, ಮಾಜಿ ರಾಜ್ಯಸಭಾ ಸದಸ್ಯ ಬಿ ಇಬ್ರಾಹಿಂ, ಬಿಸಿಸಿಐ ಅಧ್ಯಕ್ಷ ಎಸ್ಎಂ ರಶೀದ್ ಹಾಜಿ, ಬಿಎಂ ಮುಮ್ತಾಜ್ ಅಲಿ, ಅಬ್ದುಲ್ ಮೋನು ಕತಾರ್, ಅಂತಾರಾಷ್ಟ್ರೀಯ ತರಬೇತುದಾರ ಮುನವರ್ ಜಮಾ, ಎಸ್ಟಿಪಿಐ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷ ಅಬುಬಕರ್ ಕುಳಾಯ್, ವೈಟ್ ಸ್ಟೋನ್ ಡೆವಲಪರ್ಸ್ನ ಆಡಳಿತ ನಿರ್ದೇಶಕ ಬಿಎಂ ಶರೀಫ್, ಸೂರಲ್ಪಾಡಿ ಜುಮ್ಮಾ ಮಸೀದಿಯ ಖತೀಬ್ ಮೌಲಾನಾ ಉಸ್ಮಾನ್ ದಾರಿಮಿ, ಗಂಜಿಮಠ ಗ್ರಾಮ ಪಂಚಾಯತ್ ಅಧ್ಯಕ್ಷ ನೋಣಯ್ಯ ಕೋಟ್ಯಾನ್, ಸದಸ್ಯೆ ಅನಿತಾ ಡಿಸೋಸಾ, ಮೊಹಮ್ಮದ್ ಫಾರೂಕ್ ಜುಬೈಲ್ ಭಾಗವಹಿಸಿದ್ರು. ಝಾರಾ ಕನ್ವೆನ್ಷನ್ ಸೆಂಟರ್ನ ನಿರ್ದೇಶಕರಾದ ಜಹೀರ್ ಜಕಾರಿಯಾ, ನಜೀರ್ ಜಕಾರಿಯಾ, ಜಾಹಿದ್ ಜಕಾರಿಯಾ ಮತ್ತಿತರರು ಈ ವೇಳೆ ಉಪಸ್ಥಿತರಿದ್ದರು. ವಿದ್ಯಾರ್ಥಿಗಳಾದ ನಜೀಮುದ್ದೀನ್ ಮತ್ತು ರಿಯಾಜ್ ಕಿರಾತನ್ನ ಪಠಿಸಿದ್ರು. ಸಾಹಿಲ್ ಜಾಹಿರ್ ಕಾರ್ಯಕ್ರಮವನ್ನ ನಿರೂಪಿಸಿದ್ರು. ಸುಮಾರು 3 ಎಕರೆ ವಿಶಾಲವಾದ ಜಮೀನಿನಲ್ಲಿ ನಿರ್ಮಿಸಲಾದ 1 ಲಕ್ಷ ಚದರ ಅಡಿ ವಿಸ್ತೀರ್ಣದ ಝಾರಾ ಕನ್ವೆನ್ಷನ್ ಸೆಂಟರ್ನಲ್ಲಿ ಹಲವು ಸಭಾಂಗಣಗಳಿವೆ. ಈ ಸಂಕೀರ್ಣವು ಸಂಪೂರ್ಣ ಹವಾನಿಯಂತ್ರಿತ ಮತ್ತು ದೀಪಾಲಂಕೃತಗೊಂಡಿದೆ. ವೈಫೈ ಸೌಕರ್ಯ, ಎಲ್ಇಡಿ ಸ್ಕ್ರೀನ್ಗಳು, ವರ್ಟಿಕಲ್ ಗಾರ್ಡನ್, ಸ್ಟೋನ್ ಫೌಂಟೇನ್ ಮತ್ತು 24 ತಾಸುಗಳ ವಿದ್ಯುತ್ ವ್ಯವಸ್ಥೆ, ವಿಶಾಲವಾದ ಅಡುಗೆ ಕೋಣೆ, ಸಸ್ಯಾಹಾರಿ ಮತ್ತು ಶಾಕಾಹಾರಿ ಊಟೋಪಚಾರಕ್ಕೆ ಪ್ರತ್ಯೇಕ ಊಟದ ಕೋಣೆಗಳಿವೆ. ಸುಮಾರು 650 ಕಾರುಗಳ ಪಾರ್ಕಿಂಗ್ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಅಲ್ಲದೆ ಮುಖ್ಯ ಸಭಾಂಗಣ ಆರ್ಚಿಡ್ನಲ್ಲಿ 700, 1ನೇ ಮಹಡಿಯ ಸಾಫ್ರಾನ್ನಲ್ಲಿ 650, ನೆಲ ಅಂತಸ್ತಿನ ಟುಲಿಪ್ನಲ್ಲಿ 800, ಪಾರ್ಟಿ ಹಾಲ್ ಐರಿಸ್ನಲ್ಲಿ 300, ಬ್ಲೂಬೆಲ್ನಲ್ಲಿ 200, ಸ್ನೇಹಕೂಟದ ಪರ್ಪಲ್ನಲ್ಲಿ 500, ಲ್ಯಾವೆಂಡರ್ ಸೆಮಿನಾರ್ ಹಾಲ್ನಲ್ಲಿ 500 ಹಾಗೂ ಜಿ ಗ್ರೌಂಡ್ ಹೊರಾಂಗಣದಲ್ಲಿ 600 ಆಸನಗಳ ವ್ಯವಸ್ಥೆ ಇರುತ್ತದೆ. ಅತಿಥಿಗಳಿಗೆ ವಾಸ್ತವ್ಯಕ್ಕಾಗಿ ಸಭಾಂಗಣದಲ್ಲಿ 3 ಎಕ್ಸಿಕ್ಯೂಟಿವ್ ಸೂಟ್ ರೂಮ್ಗಳಿವೆ. ಶರಸಾನ್ಯ, ವಿ4 ನ್ಯೂಸ್, ಮಂಗಳೂರು.